ಸಿನಿಮಾಗಳು ಮಾಡಿ ಮಲ್ಲ 2 ಮಾಡಲ್ವಾ? ಕ್ರೇಜ್ ಸ್ಟಾರ್ ರವಿಚಂದ್ರನ್ ಅವರಿಗೆ ಕೋಟಿ ರಾಮು ಅವರ ಮೇಲೆ ವಿಶೇಷ ಅಭಿಮಾನ. ಇದೀಗ ದೇವರಾಜ್ ಅವರ ಮಗ ನಟಿಸಿರುವ ಅರ್ಜುನ್ ಗೌಡ ಸಿನಿಮಾದ ಪ್ರಮೋಷನ್ ಕಾರ್ಯಕ್ರಮದಲ್ಲಿ ರಾಮು ಅವರನ್ನು ಮತ್ತೆ ನೆನಪಿಸಿಕೊಂಡಿದ್ದಾರೆ. ಈ ಅರ್ಜುನ್ ಗೌಡ ಸಿನಿಮಾದಲ್ಲಿ ಒಂದು ವಿಶೇಷತೆ ಇದೆ. ರಾಮು ಅವರ ಮೊದಲ ಚಿತ್ರ ಗೋಲಿಬಾರ್. ಆಗ ರಾಮು ಅವರಿಗೆ ಕೇವಲ 21 ವರ್ಷ. ಆ ಸಮಯದಲ್ಲಿಯೇ ಅದ್ದೂರಿ ಆಕ್ಷನ್ ಸಿನಿಮಾವನ್ನು ಮಾಡಿರುವ ರಾಮು ಅವರ ಅಸಲಿ ಸಿನಿಮಾ ಪ್ರಯಾಣ ಆರಂಭವಾಗಿದ್ದೇ ಗೋಲಿಬಾರ್ನಿಂದ. ಇದೀಗ ದೇವರಾಜ್ ಅವರ ಮಗ ಪ್ರಜ್ವಲ್ ದೇವರಾಜ್ ನಟಿಸಿರುವ ಅರ್ಜುನ್ ಗೌಡ ರಾಮು ಅವರ ಕೊನೆಯ ಸಿನಿಮಾ. ಇದು ನಿಜಕ್ಕೂ ಕಾಕತಾಳೀಯ. ಈ ಸಿನಿಮಾ ರಿಲೀಸ್ ಮಾಡಲು ಇದೀಗ ರಾಮು ಅವರೇ ಇಲ್ಲ. ಹೀಗಾಗಿ ರಾಮು ಅವರ ಧರ್ಮಪತ್ನಿ ಮಾಲಾಶ್ರೀಯವರೇ ಈ ಚಿತ್ರವನ್ನು ರಿಲೀಸ್ ಮಾಡಿದ್ದಾರೆ. ಇನ್ನು ಈ ಚಿತ್ರದ ಪ್ರಮೋಷನ್ ಕಾರ್ಯಕ್ರಮದಲ್ಲಿ ಕ್ರೇಜ್ ಸ್ಟಾರ್ ರವಿಚಂದ್ರನ್, ಗೋಲ್ಡನ್ ಸ್ಟಾರ್ ಗಣೇಶ್, ಉಪೇಂದ್ರ ಹಾಗೂ ಶಿವಣ್ಣ, ಅದೇ ರೀತಿ ರಾಮು ಮಕ್ಕಳು ಪಾಲ್ಗೊಂಡಿದ್ರು. ಇದೇ ಸಮಯದಲ್ಲಿ ರವಿಚಂದ್ರನ್ ಅವರು ರಾಮು ಅವರನ್ನು ನೆನೆದಿದ್ದಾರೆ. ರಾಮು ಅವರ ಶಕುನಿ ಚಿತ್ರದಲ್ಲಿ ರವಿಚಂದ್ರನ್ ಅವರ ಗೆಟಪ್ ರಾಮು ಅವರಿಗೆ ಇಷ್ಟವಾಗಲಿಲ್ಲ. ಅದಕ್ಕಾಗಿ ರಾಮು ಅವರು ರವಿಚಂದ್ರನ್ ಅವರಿಗಾಗಿ ಮಲ್ಲ ಸಿನಿಮಾವನ್ನು ಮಾಡಿದ್ರು. ಇನ್ನು ರಾಮಚಾರಿ ಸಿನಿಮಾಗೆ ಮಾಲಾಶ್ರೀ ಅವರು ಕೇವಲ 18 ದಿನಗಳಲ್ಲಿ ರಾತ್ರಿ ಹಗಲು ದುಡಿದು ದೊಡ್ಡ ಸಹಾಯ ಮಾಡಿದ್ದಾರೆ. ಅದರ ಋಣವನ್ನು ಮಲ್ಲ ಚಿತ್ರ ಮಾಡುವ ಮೂಲಕ ತೀರಿಸಿದ್ದೇನೆ. ಯಾರೇ ಆಗಲಿ ಒಬ್ಬರಿಗೊಬ್ಬರು ಸಪೋರ್ಟ್ ಬೇಕೇ ಬೇಕು. ಮಾಲಾಶ್ರೀ ನಿಮ್ಮ ಜೊತೆ ನಾವಿದ್ದೀವಿ ಎಂದು ಹೇಳಿ ನಂತರ ಮಲ್ಲ 2 ಚಿತ್ರದಲ್ಲಿ ನನ್ನ ಜೊತೆ ಆ್ಯಕ್ಟ್ ಮಾಡಿ ಎಂದು ತಮಾಷೆಗಾಗಿ ಅವರನ್ನು ನಗಿಸುವ ಪ್ರಯತ್ನ ಮಾಡಿದ್ದಾರೆ. ಆಗ ಮಾಲಾಶ್ರೀ ಬೇಡವೆಂದಾಗ, ಸರಿ ನಿಮ್ಮ ಮಗಳ ಜೊತೆ ಮಾಡ್ಲಾ, ಇಲ್ಲ ಬೇಡ ನನ್ನ ಮಗನ ಜೊತೆ ನಿಮ್ಮ ಮಗಳನ್ನು ಹಾಕ್ಕೊಂಡು ಚಿತ್ರ ಮಾಡಿ ಎಂದು ವೇದಿಕೆಯಲ್ಲಿ ಕಾಲೆಳೆದಿದ್ದಾರೆ. ಮೇಡಮ್ ನಗ್ತಾರಿ ನೀವು, ನಾವೆಲ್ಲ ಜೊತೆಲಿದ್ದೀವಿ, ಸಿನಿಮಾಗಳು ಮಾಡಿ ಮಲ್ಲ 2 ಮಾಡಲ್ವಾ? ನಿಮ್ಮ ಮಗಳ ಜೊತೆ ಮಾಡ್ಲಾ? ಓಕೆ, ನನ್ನ ಮಗನ ಜೊತೆ ಮಾಡಿಸಿ ಹೋಗ್ಲಿ. ಓಕೆ, ನನ್ನ ಜೊತೆ ಬೇಡ. ಓಕೆ. ಇನ್ನು ಅರ್ಜುನ್ ಗೌಡ ಸಿನಿಮಾ ಈಗಾಗಲೇ ರಿಲೀಸ್ ಆಗಿ ಉತ್ತಮ ಕಲೆಕ್ಷನ್ ಕೂಡ ಮಾಡ್ತಾ ಇದೆ. ಕನ್ನಡ ಚಿತ್ರರಂಗ ಕಂಡ ಅತ್ಯುತ್ತಮ ನಿರ್ಮಾಪಕರಲ್ಲಿ ರಾಮು ಅವರು ಕೂಡ ಒಬ್ರು. ಅವರ ಆತ್ಮಕ್ಕೆ ಭಗವಂತ ಶಾಂತಿ ನೀಡಲಿ ಎನ್ನುವುದೇ ನಮ್ಮ ಪ್ರಾರ್ಥನೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.